ಸಮಗ್ರವಾಗಿ ಜೀರ್ಣೋದ್ಧಾರಗೊಳ್ಳಲಿರುವ ಕಾಪು ಸಮೀಪದ ಮಜೂರು ಗ್ರಾಮದ ಕರಂದಾಡಿ ದೈವರಾಜ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನದ ಜೀರ್ಣೋದ್ಧಾರದ ಮನವಿ ಪತ್ರ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಶಾಸಕ ಲಾಲಾಜಿ ಆರ್ ಮೆಂಡನ್ ಮನವಿ ಪತ್ರ ಬಿಡುಗಡೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಅನೇಕ ದೇವಸ್ಥಾನಗಳು ಅಭಿವೃದ್ಧಿಗೊಳ್ಳುತ್ತಿದ್ದು ಸರ್ಕಾರ ನಿರಂತರ ಸಹಕಾರ ನೀಡಿದೆ. ಇಲ್ಲಿನ ದೇವಸ್ಥಾನಕ್ಕೂ ಸರ್ಕಾರದಿಂದ ಸಾಧ್ಯವಾದಷ್ಟು ಅನುದಾನವನ್ನು ಒದಗಿಸಿಕೊಡಲು ಶ್ರಮಿಸುತ್ತೇನೆ ಎಂದರು. ನಮ್ಮ ಮುಲ್ಪಾಲ ಒಂಜಿ ಪಕ್ಕಿಗಾಲ ಗೂಡು ಬೋಡು ಬಂತು. ನಮ್ಮಲ ಒಂಜಿ ಸಮಾಜ ಜೀವಿರಾಕಲು ನಮ್ಮಲ ಒಂಜಿ ಕುಟುಂಬಡು ಜೀವನ ಮಾಡ್ಲಾಕಲು ಆಯ್ತೊಟ್ಟಿಗೆ ದೈವ ದೇವರಿಗೆಲ್ಲ ಏತ ಪೊರ್ಲಾಂಡ ಆಯ್ತಾ ದೇವರದಲ್ಲ ಆಯ್ತಾ ಋಣ ಜೀವಂ